ತಟ್ಟಲಿಕ್ಕಿದೆ, ಸಮಯ ಉಂಟು. ಸರಿ ಇಲ್ವಾ? ನಿನ್ನ ತಲೆ ಹಾಳಾಗಿಲ್ಲ. ನಾರಾಯಣ ದೇವರಲ್ಲಿ ನಮ್ಮ ವಿಷಯ ಕೇಳಿ. ಓ, ನಾರಾಯಣ ದೇವರಲ್ಲಿ ಹೇಳ್ತಾರೆ, ಖಂಡಿತ ಹೇಳ್ತಾರೆ. ಏನು ಕೂತದ್ದೇನೋ ಏನಾಯ್ತು ಆಗಲಿಲ್ಲ ಹೇಳಬೇಕು. ಈಗ ಅದನ್ನೇ ಕಾಯುವುದು ಯಾವಾಗ ಮುಗಿಯುತ್ತದೆ ಅಂತ ನನಗೆ ಮನಸ್ಸು ಹೇಳುತ್ತದೆ. ಯಾವುದೋ ಒಂದು ಪ್ರೇತ ಬರುವುದಕ್ಕಿದೆ. ದಪ್ತರ ಬಿಡಿಸಿ ನೋಡು, ನೋಡು ಮತ್ತೆ ಎಷ್ಟು ಕಾಲ ಆಯಿತು. ಒಂದು ಪ್ರೇತಾತ್ಮ ಬರಲಿಲ್ಲ. ಇದು ನಮಗೆ ಅಪಮಾನದ ವಿಷಯ. ಮೂರು ಮೂರ್ತಿಗಳು ಕೊಟ್ಟಂತಹ ಕೆಲಸದಲ್ಲಿ ಇಷ್ಟರವರೆಗೆ ಯಾವ ರೀತಿ ಸುದ್ದಿ ಬಂದದ್ದಿಲ್ಲ. ತಪ್ಪನ್ನೆಸಗಿದವರು ನಾವಲ್ಲ. ಹಾಗಾಗಿ ಇವತ್ತು ತಪ್ಪಾಯ್ತಲ್ಲ, ಬಿಡಬಹುದು. ನಾವು ಪ್ರೇತವನ್ನು ಹೇಳ್ಕೊಂಡು ಬರ್ಬೇಕಾ ಬೇಡವಾ? ಹಾಗಾದ್ರೆ ಇನ್ನೊಂದು ಕೆಲಸ ಮಾಡಬೇಕು. ಈ ಕ್ಷಣವೇ ಭೂಮಿಯನ್ನು ಸೇರ್ಬೇಕು. ಪ್ರೇತ ಎಲ್ಲಿಂದ ಹುಡುಕಬೇಕು. ಅದರ ಕೊರಡಿಗೆ ಪಾಶ ಹಾಕಿ ದರದರನೆ ಹೇಳ್ಕೊಂಡು ಬರ್ಬೇಕು. ಇದೇನು ಪಾಯಸ? ನಿನ್ನ ಬೊಜ್ಜಕ್ಕೆ ಇದು ಪಾಯಸ. ಹಿಡಿ ಇಳಿ ಭೂಮಿಗೆ, ಹುಡುಕು ಪ್ರೇತವನ್ನು ಹಾಕು ಕೊರಡಿಗೆ.
ಅದಕ್ಕಷ್ಟು ಬೋಬೆ ಹೊಡಿದೆ ಯಾಕೆ? ನಿನ್ನ ಹೆಸರನ್ನೇ ಹೇಳಿ ಎಂತದ್ದು ವೇವು ಆಮೇಲೆ ಕಾಶಿ ಅಧಿಕಾರಿಯಾದಂತಹ ಶೂರಸೇನನ ಮಗಳು ಶಿವೆ ಎಂಬ ತರುಣಿಯನ್ನು ಶಿವೆ ನಿನಗೆ ಬರುವುದಿಲ್ಲ. ಮದುವೆಯಾದ ಚೆನ್ನಾಗಿ ಇದ್ದ. ಒಂದು ದಿನ ಹೆಂಡತಿಯನ್ನು ನಾಡಿನಲ್ಲಿ ಬಿಟ್ಟು ಪ್ರಜೆಗಳನ್ನು ಬಿಟ್ಟು ವನವಿಹಾರಕ್ಕೆ ಅಂತ ಕಾಡಿಗೆ ಹೋದ. ಯಾಕೆ? ಯಾರು ತಿರುಗಾಟಕ್ಕೆ? ಕಾಡಿನಲ್ಲಿ ತಿರುಗಾಟ ಆಗ್ತದೆ. ಕಾಡಿನಲ್ಲಿ ಮುಳ್ಳು ಪೊದೆ ಕ್ರೂರ ಪ್ರಾಣಿಗಳೆಲ್ಲ ಇವು. ಅಲ್ಲಿ ಕನ್ನಡ ತಿರುಗಾಟ. ನಿನ್ನಲ್ಲಿ ಒಂದು ಕೇಳ್ತೇನೆ, ನಿನ್ನ ಹೆಂಡತಿ ಮೊನ್ನೆ ಮದುವೆ ಆದದ್ದು ಎಂತದ್ದು? ಹೌದು, ಕೈ ಹಿಡ್ಕೊಂಡು ಬಂದು ನಿನ್ನ ಅರ್ಧಾಂಗಿ ಹೌದಲ್ವಾ? ಆ ಅರ್ಧಾಂಗಿಯನ್ನು ತಿರುಗಾಟಕ್ಕೆ ಕರೆದುಕೊಂಡು ಹೋಗ್ಬೇಕು ಅಂತ ನಿನಗೆ ಗೊತ್ತಿರಲಿಲ್ವಾ? ಅವಳಿಗೆ ಒಂದು ಆಶೆ ಇರ್ತದೆ ಅಂತ ಗೊತ್ತಿರಲಿಲ್ವಾ? ನಮ್ಮ ಸಮಸ್ಯೆ ಗೊತ್ತಾಗ್ತದೆ. ಏನು ಸಮಸ್ಯೆ ಹೇಳಿ ಪ್ರಯೋಜನ ಇಲ್ಲ. ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗಲಿಲ್ಲ. ಮುಂದೆ ಇದಕ್ಕಿಂತ ಮೊದಲು ಮದುವೆಯಾಗಿ ಬರುವಾಗ ಕರಾಳ ನೇತ್ರ ಎಂಬಂತ ರಾಕ್ಷಸಿಯ ಕೈಗಳನ್ನು ಕರೆದಿದ್ದ. ಕೈಗಳು ಹೌದು. ಯಾಕೆ? ಯಾಕೆ ಎಳಿಲಿಕ್ಕೆ ಬಂತು. ಯಾರು? ನಮ್ಮನ್ನು ಪುರುಷಾತಿಕ್ರಮಣ. ಹೌದಾ? ಅವಳು ನಿನ್ನನ್ನು ಎಳೆಯುವುದಕ್ಕೆ ನನ್ನ ಮೇಲೆ ಬಲಾತ್ಕಾರದ ಯತ್ನ. ಹೌದು. ಈ ದೇಹದ ಪ್ರೇತದ ಮೇಲೆ ಬೇಕಾಗಿರ್ಲಿಲ್ಲ, ಅದು ಚಂದ ಇದ್ದೆ. ಆವಾಗ ನಿನ್ನನ್ನು ಎಳೆಯುವುದಕ್ಕೆ ಬಂದು ಅದು ಪುರುಷಾತಿಕ್ರಮಣ. ಹಾಗಾಗಿ ಅವಳನ್ನು ಕೈಗಳನ್ನು ಕತ್ತರಿಸಿ ಕತ್ತರಿಸಿದೆ. ಹೌದಾ? ಒಳ್ಳೆ ಅಲ್ಲಿ ವಿಲೋಕ ಸುಂದರಿ ಎಂಬಂತಹ ತರುಣಿಯನ್ನು ನೋಡಿ ಮರುಳಾಗಿ ಅವರ ಮೇಳಕ್ಕೆ ಸೇರಿಕೊಂಡ. ಹಾಗಂತು ನಿನ್ನದಲ್ವ? ಒಂದೇ ಮೇಳದಲ್ಲಿ ಇರುವುದಕ್ಕೆ ಸಂಕಟ ನಿಂಗೆಲ್ವಾ? ಒಂದೇ ಮೇಳದಲ್ಲಿ ಇದ್ರೆ ಪ್ರಚಾರ ಸಿಗುವುದಿಲ್ಲ. ವರ್ಷಕ್ಕೊಂದು ಮೇಳ ಒಳ್ಳೆದಾಗ್ತದೆ.
ಪ್ರಚಾರ ಸಿಗಬೇಕು ಅಂತಾದ್ರೆ ನಿನ್ನ ದುಡಿಮೆ ಗೊತ್ತಾಗ್ತದೆ, ಗೊತ್ತಾಯ್ತಲ್ಲ? ದುಡಿಮೆ ಸರಿಯಾಗಿದ್ರೆ ಪ್ರಚಾರ ತಾನಾಗಿಯೇ ಸಿಗುತ್ತದೆ. ಅದು ಮತ್ತೊಂದು ಮೇಳಕ್ಕೆ ಹೋಗಿ ಪ್ರಚಾರ ಸಿಗಬೇಕು ಅಂತಿಲ್ಲ. ನಿನ್ನಲ್ಲಿ ಒಂದು ಕೇಳ್ತೇನೆ, ಒಂದು ಮದುವೆ ಆದವನಿಗೆ ನಾಡಿನಲ್ಲಿ ಬಿಟ್ಟು ಹೋಗಿದ್ದೆ, ಕಾಡನ್ನು ಸೇರಿದಂತಹ ನೀನು ತ್ರೈಲೋಕ್ಯ ಸುಂದರಿಯ ಜೊತೆಯಲ್ಲಿ ಚಕ್ಕಂದ ಆಡುವುದಕ್ಕೆ ಪ್ರಾರಂಭ ಮಾಡಿದ್ದೆ. ಏಕಪತ್ನಿ ವ್ರತಸ್ಥನಾಗಿ ರಾಜನಿರಬೇಕು, ಅದನ್ನು ನೋಡಿ ಪ್ರಜೆಗಳು ಕೂಡ ಕಲಿಯಬೇಕು. ಅಂತದ್ದರಲ್ಲಿ ನೀನು 2 ಮದುವೆ ಆಗಿದೆಯಲ್ಲ, ಅದು ತಪ್ಪಲ್ಲ? ಯಾಕೆ ತಪ್ಪಲ್ಲ? ಖಂಡಿತವಾಗಿಯೂ ಸರಿಯೇ ಹೌದು. ಯಾವುದು? ಒಬ್ಬ ರಾಜನಿಗೆ ಒಂದೊಂದು ಸಂದರ್ಭಕ್ಕೆ ಸರಿಯಾದಂತಹ ಅರಮನೆಗಳಿರುವುದಿಲ್ವೇ? ಬೇಸಿಗೆ ಒಂದು ಅರಮನೆ, ತಣ್ಣಗಿರುವುದಕ್ಕೊಂದು ಅರಮನೆ, ಹಾಯಾಗಿರುವುದಕ್ಕೊಂದು ಅರಮನೆ, ಹಾಗೆಯೇ ಹೆಂಡತಿ ಮನೆಯಲ್ಲಿರುವುದಕ್ಕೆ ಒಬ್ಬಳು. ಈಗ ಬೇಸಿಗೆ ಅರಮನೆಯಲ್ಲಿ ಹಾಯಾಗಿರುವುದಕ್ಕೆ ಆಗುವುದಿಲ್ವಾ? ಅದು ಬಿಸಿ ಆಗ್ತದಲ್ಲ, ಹವಾನಿಯಂತ್ರಕ ಅರಮನೆ ಬೇರೆ. ಹಾಗೆ ಹೆಂಡತಿಯಲ್ಲೂ 3 ವಿಭಾಗ. ಒಬ್ಬಳು ಮನೆಯಲ್ಲೇ ಇರುವುದಕ್ಕೆ, ಮತ್ತೊಬ್ಬಳು ತಿರುಗಾಟಕ್ಕೆ ಮಾತ್ರ, ಮತ್ತೊಬ್ಬಳು ನಮಗೆ ಬೇಕಾದ ಹಾಗೆ ಅನುಕೂಲವಾಗಿರುವುದಕ್ಕೆ. ಹಾಗೆ ಈಗ 2 ಆಗಿದೆ, ಇನ್ನೊಂದು ಆಗಬೇಕು ಅಂತ ಮನಸ್ಸುಂಟಲ್ಲ? ಅದಕ್ಕಿಂತ ಮೊದಲು ಎಲುಬಿನ ಹತ್ತಿರವಾಗಿ ಹೋಗಲಿಲ್ಲ. ಆಸೆ ಇತ್ತು ನಿನಗೆ, ಪಾಪಿ ಮಗನೇ. ನಿನ್ನಲ್ಲಿ ಮುಂದೆ ಆ ರಾಕ್ಷಸ ಕೈಗಳನ್ನು ಕಡಿದ ಅವನ ಅಂಗಲಾಂತ ದುಶ್ಚಯಾಸನಕ್ಕೆ ತಿಳಿದು ಅವನ ಮಗನನ್ನು ಕಳುಹಿಸಿ ಇವನ ಹೆಂಡತಿಯನ್ನು ಅವನು ಹೇಳಿಕೊಂಡು ಹೋದ. ನೋಡಿದ್ಯಾ? ನಿನ್ನ ಮಂತ್ರಿಯ ಮಗ ಸ್ವಾಮಿ ಅಂತ ರಾಜ್ಯವನ್ನು ಉಳಿಸುವುದಕ್ಕಾಗಿ ಅವ ಹೋರಾಡಿ ಸತ್ತ. ನಿನಗಷ್ಟು ಬುದ್ಧಿ ಇಲ್ಲ. ಆಮೇಲೆ ನಿನ್ನ ಹೆಂಡತಿಯನ್ನು ಅವ ಎಳ್ಕೊಂಡು ಹೋದ. ಏನು ಕೂಗುದು ಹಾಕಿದೆ? ಹೌದು, ನಿನ್ನ ಹೆಂಡತಿ ನಿನ್ನದಕ್ಕೆ ಸತ್ತದಲ್ವಾ? ಹೇಳ್ಕೊಂಡು ಹೋದ. ಈಗ ಕೂಗಿದ್ರೆ ಏನೋ ಒಂದು ಪ್ರಯೋಜನ ಉಂಟಾ? ಆಮೇಲೆ ಅವನು ಸತ್ತ ಹೇಗೆ ಗೊತ್ತಾಯ್ತು. ಇವ ಹೋದ, ಅವನಿಗೆ ಆಘಾತ ಮಾಡಿದ, ಅವನ ಕೈಯಲ್ಲಿ ತೆಗೆದುಕೊಂಡು ತಪ್ಪಿಗೆ ಭಾರಿ ಸಂತಾನದವ, ಎಲುಬಿನ ಹಂದರ, ಕೀರಲು ಧ್ವನಿ, ಈ ಶೈಲಿಯ ಲೋಲಕಲೋಲವಾಗಿ ಹೋಗುತ್ತಾ ಇದೆ. ಏನೋ ಹುಟ್ಟಿದ ನಿನ್ನ ಸಾಯುವಲ್ಲಿವರೆಗೆ ಯಾವ ಪುಣ್ಯವನ್ನಾದ್ರೂ ಮಾಡಿದ್ದೆ ನೀನು? ಹೆಣ್ಣಿನ ಚಪಲವನ್ನು ಮಾತ್ರ ಹೊಂದಿದ್ದಿ, ಬೇರೆ ಯಾವ ಒಳ್ಳೆಯ ಕೆಲಸವನ್ನು ಮಾಡಿದವನಲ್ಲ. ನಿನ್ನಂತಹ ಪಾಪಿ ಈ 14 ಲೋಕದಲ್ಲಿ ಮತ್ತೊಬ್ಬರು ಇರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಏನ್ ಮಾಡ್ತೇನೆ ಗೊತ್ತಾ? ನಮ್ಮ ಯಮ ಭಟರು ನಿನಗೆ ಶಿಕ್ಷೆಯನ್ನು ಕೊಡುವುದಲ್ಲ, ಶಿಕ್ಷೆ ಏನು? ಇವನಿಗೆ ನಾವು ಶಿಕ್ಷೆಯನ್ನು ಪಡಲೇಬೇಕು. ಆದರೆ ಯಾಕೆ ಕಳೆದ ಮತ್ತೆ ಇವನಿಂದ ಒಂದು ಸಣ್ಣ ಪುಣ್ಯ ಆಗಿದೆ. ಪುಣ್ಯ? ಹೌದಾ? ಅವ ಮಾಡಿದ್ದನ್ನೆಲ್ಲ ಬರೆದಿದ್ದದ್ದು ಯಾರು? ನಾನೇ. ಓದಿದ್ಯಾರು? ಇದು ಮಾಡಿದ ಪುಣ್ಯ ಅಲ್ಲ, ಮತ್ತೆ ಆಗಿ ಹೋಗಿ ಹೇಗೆ? ಇವಾಗ ಸಾಯುವ ಹೊತ್ತಿಗೆ ಶಿವೆ 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 ಎಂದು ಹೇಳ್ತಾ ಸತ್ತ. ಹೌದು, ಅವನ ಹೆಂಡತಿಯ ಹೆಸರು. ಹೆಂಡತಿಯ ಹೆಸರೇ ಇರಬಹುದು, ಆದರೆ ಶಿವೆ ಎನ್ನುವಂತ 2 ಅಕ್ಷರ ಮೂಲ ಯಾರದ್ದು? ಲೋಕದ ಅಧ್ಯಕ್ಷರಾದಂತಹ ಶಿವನ ಮಾಡದಿ ಶಿವ. ಹೌದಲ್ಲ? ಅದಕ್ಕೊಂದು ಪುಣ್ಯ ಇಲ್ವೇ? ಆ ಪುಣ್ಯಕ್ಕೆ ಏನಾದ್ರೂ ಇವನಿಗೆ ಪ್ರತಿಫಲವನ್ನು ಕೊಟ್ಟು ಆಮೇಲೆ ಶಿಕ್ಷೆ ಕೊಡ್ತೇವೆ. ಒಳ್ಳೆಯ ಸಮಯಕ್ಕೆ ಎಚ್ಚರಿಸಿ ನಾನೇ ಮಾತಾಡ್ತೀನಿ. ಅಯ್ಯ, ಸಂತೋಷವಾಯ್ತು. ಕೊನೆಗಳಿಗೆಯಲ್ಲಿ ಸಾಯುವಂತಹ ಹೊತ್ತಿನಲ್ಲಿ ಒಂದು ಪುಣ್ಯ ಸಂಪಾದನೆ ಮಾಡಿದ್ದೀರಿ. ಶಿವೆ ಅಂದ್ರೆ ನಿನ್ನ ಹೆಂಡತಿಯ ಹೆಸರು, ಆದ್ರೂ ಅದು ನಮಗೆ ಲೋಕದ ತಾಯಿಯಾದಂತಹ ಶಿವೆಯ ಹೆಸರು. ಆ ಪುಣ್ಯಕ್ಕೆ ಒಲಿದು ನಿನಗೊಂದು ವರವನ್ನು ಕೊಡ್ತೇನೆ.
ಏನು ಬೇಕು ಕೇಳಿಕೋ. ನನಗೆ ವರ ಕೊಡ್ತೀರಾ? ಹೌದು. ಹೌದಾ? ಹಾ. ಒಳ್ಳೆಯದು. ಒಂದು ರಾತ್ರಿಗೆ ಕರುಣೆ ಮಣಿ ರಂಭೆಯಳ ಭೋಗವ ಒಂದು ರಾತ್ರಿಗೆ ಕರುಣೆ ಮಣಿ ರಂಭೆಯಳ ಕರುಣಿಸಲು ಬೇಕೆನಗೆ ಕರುಣಿಸಲು ಬೇಕೆನಗೆ ಬಲವ ಬೇರೆ ಬೇಡೋ ಬೇರೆ ಬೇಡೇನೋ ಕರುಣೆ ವಿಧಿಗೇನೋ ಏನು ಹೇಳು. ಕರುಣನಿಧಿಗೇನು ಒಂದು ರಾತ್ರಿಯ ತರುಣಿ ಮಣಿ ಹಂಬೆಳ ಭೋಗವ ಕರುಣಿಸಲು ಬೇಕೆನಗೆ ಮನವದ ಬೇರೆ ಬೇಡೇನೋ ಯಾರು ನನಗೆ ತಟ್ಟುವುದಿಲ್ಲ, ಅದಕ್ಕೆ ನಾನೇ ತಟ್ಟಿಕೊಳ್ಳುವುದು. ನಾನು ತಟ್ಟಲಿಕ್ಕಿದೆ, ಸಮಯ ಉಂಟು. ಬೇಡ, ನೀವು ತಟ್ಟುದು ಬೇಡ. ನಿಮ್ಮ ಕೈ ದಪ್ಪ ದಪ್ಪ ಉಂಟು, ಅದರಲ್ಲಿ ತಟ್ಟಿದ್ರೆ. ನಿನಗೆ ವರ ಕೊಡ್ತೇನೆ ನಾನು, ಅದರಲ್ಲಿ ಮೊದಲು ಹೇಳು ಏನು ಬೇಕು, ಆಮೇಲೆ ತಟ್ಟೆ. ಓ ಯಮಧರ್ಮರಾಯ, ಏನು ನೀವು ಬರೇ ನೀವು ಧರ್ಮರಾಯರು. ಹೌದು. ಓ ಕರುಣಾನಿಧಿಗಳೇ, ಹಾ ಹಾ. ಓ ಕರುಣಾನಿಧಿಗಳೇ. ಏನು ಅಂತ ಹೇಳಿದ್ರು ನಾನು. ಹೌದು, ಇದು ಕರುಣಿಗೆ ಹಾ. ನಿಧಿ ರೂಪದಲ್ಲಿ ಬಂದಂತಹ ಇವರು ಕರುಣಾನಿಧಿಗಳು. ಹೌದಯ್ಯ, ಗೊತ್ತಾಗ್ತಿದೆ ನನಗೆ ಏನು ವಿಷಯ. ಪ್ರಭು, ಹಾ. ನನಗೆ ಒಂದು ವರವನ್ನು ಕೊಡ್ತೀರಿ? ಖಂಡಿತವಾಗಿ ಕೊಡ್ತೇನೆ. ನಿಜವಾಗಿಯೂ ನೀವು ನನಗೆ ಒಂದು ವರ ಕೊಡುವುದು ಹೌದೇ? ಹೌದು ಮಾರ. ನನಗೇನು ಬೇಡ, ಏನು ಹೇಳುವ. ಏನು ಬೇಡ. ಒಳಗೆ ಬೆಳೆದುಕೊಂಡು ಎಲ್ಲಿಗೆ? ಒಳಗೆ ಒಂದು ಬೇಡ ಎನ್ನುವುದರ ಅರ್ಥ ಏನು? ಹಾ. ಏನಾದ್ರೂ ಒಂದು ಬೇಕು ಅಂತ. ಏನಾದ್ರೂ ಬೇಕಾ? ಬೇಕು. ಏನು ಬೇಕು? ನನಗೆ ಬೇರೆ ಏನು ಬೇಡ. ಬೇರೆ ಏನು ಬೇಡವಾ? ನನಗೆ ಕೊಡುವುದಿದ್ರೆ ಕೊಡುವುದಿದ್ರೆ ಒಂದು ರಾತ್ರಿಗೆ ಒಂದು ರಾತ್ರಿಗೆ ತರುಣಿ ಮಣಿ ಕೊರುಣಿ ಮಣಿ ತರುಣಿ ಮಣಿ ಹ. ರಂಬೆಯಲ ಹೇಳ. ಸುಖ ಪಡುವುದು. ಅವಳಿಗೂ ಮನೆಯೊಳಗಿರಿಸುತ್ತ ಮುಗಯಗೆ ತಂದಿರೇ ಕರೆದಿವನ ಅವಳಿರುವ ಮನೆಯೊಳಗಿರಿಸುತ್ತ ಹೃದಯ
ನೀನ್ ಯಾಕೆ ನಗು? ನೀವು ನಕ್ಕಿದ್ದನ್ನು ನೋಡಿ ನಾನು ನಕ್ಕಿದ್ದು. ನಾವು ನಕ್ಕಿದ್ದನ್ನು ನೀನು ನಕ್ಕುವೆ. ನಾವು ನೆಗಾಡಿದ್ದಕ್ಕೆ ನೀನು ನಗುವುದು ಬೇಡ. ಅವರಾಡಿದ ಪರಮಾತ್ಮನ್ನು ಕೇಳುವಾಗ ನಗು ತಡೆಯುವುದಕ್ಕಾಗ್ತದೇನೋ? ಎಲುವಿನ ಹಂದರ ಆದರೂ ಹೆಣ್ಣಿನ ಚಪಲ ಬಿಟ್ಟು ಹೋಗಲಿಲ್ಲ. ಒಂದು ವರ ಕೊಡ್ತೇನೆ ಅಂದಾಗ ಕೇಳಿದ್ದೇನು, ಒಂದು ರಾತ್ರಿಯ ಮಟ್ಟಿಗೆ ನಮಗೆ ಸುಖ ಬೇಕು. ಈ ಎಲುಬಿನಲ್ಲಿ ಎಂತ ಸುಖ ಅಂತ ನನಗೆ ಗೊತ್ತಾಗ್ತದೆ. ಆದ್ರೆ ನಾವು ಹೇಗೆ ಆಗಿದೆ ನಿಲ್ಲು. ಇಲ್ವಾ? ಉಗ್ರಾಣಿ ನಾವು ಉಗ್ರಾಣಿ ಆಗುವ ನೀವು ಸಾಲಬಹುದು. ಹಾಗಲ್ಲ, ಪ್ರೀತಿಯಿಂದ ಕರೆದದ್ದು ನೀನೊಂದು ಕೆಲಸ ಮಾಡ್ಬೇಕಲ್ಲ, ಇವನನ್ನು ಕರೆದುಕೊಂಡು ಹೋಗ್ಬೇಕು. ನೇರವಾಗಿ ಕರೆದುಕೊಂಡು ಹೋಗಿ ರಂಬೆ ಅಂತಃಪುರದೊಳಗೆ ಬಿಟ್ಟು ಹೊರಗೆ ಬಾಗಿಲಲ್ಲಿ ಕಾವಲಿದ್ದು ನಾಳೆ ಉದಯಕ್ಕೆ ಕರೆದುಕೊಂಡು ಬರಬೇಕು. ನೀನು ನನ್ನ ಕರಣಿಕ. ನನ್ನ ಉದ್ಯೋಗ ಬರೆಯುವುದು ಓದು. ಹೌದಾ? ಅದನ್ನು ಬಿಟ್ಟು ಇಂಥವುಗಳನ್ನೆಲ್ಲ ಆ ವೇಷೆ ಮನೆಗೆ ಬಿದ್ದಕ್ಕೆ ನಾವು ಅನಿವಾರ್ಯವಿಲ್ಲ. ಅದಕ್ಕೆ ಕೆಲವೇ ಇವನು ಆಗ್ಲಿಕ್ಕಿಲ್ಲ. ಇವನಲ್ಲಿ ಕೊಟ್ರೆ ಇವ ಆಟ ಆಡೋದಕ್ಕೆ ಹೋದ್ರೆ ಬಿದ್ದುಕೊಂಡು ಹೋಗೋದು. ಹಾಗೆ ಬೇಡ, ಬೇರೆಯವರನ್ನು ಕಳುಹಿಸಿದ್ರೆ ಸರಿಯಾಗುವುದು. ಯಾಕೆ? ತಪ್ಪಿಸಿ ಹೋದ್ರೆ ಹುಡುಕುವುದಕ್ಕೆ ನೀನೇ ಹೋಗಬೇಕು. ಅದಕ್ಕಾಗಿ ಉಗ್ರಾಣಿ ಹಾಗೆ ಕರೆದುಕೊಂಡು ಹೋಗು, ರಂಬೆ ಅಂತಃಪುರದೊಳಗೆ ಬಿಡು, ಹೊರಗೆ ಬಾಗಿಲಲ್ಲಿ ಕಾವಲಿದ್ದು ನಾಳೆ ಉದಯ ಹೋಗಿ ಹೋಗಿ ಹೋಗಿ. ಹೇಗೆ ಗೊತ್ತಾಯ್ತು ಸ್ವಾಮಿ? ಈ ಒಳ್ಳೊಳ್ಳೆ ಪುಣ್ಯಕ್ಷೇತ್ರದ ಬಾಗಿಲು ನೋಡುವಾಗಲೇ ತಮಗೆ ಗೊತ್ತಾಗ್ತದೆ. ನಮಗೆ ಅಭ್ಯಾಸ ಉಂಟಲ್ಲ. ಒಳಗೆ ಹೋಗು, ಹೋಗ್ತೇನೆ. ಬೆಳಿಗ್ಗೆ ಆಗೋದ್ರೊಳಗೆ ಹೊರಗೆ ಬರಬೇಕು. ಬರ್ತೇನೆ. ಒಂದು ವೇಳೆ ವಾರದಿದ್ದರೆ ನಾನೇ ಒಳಗೆ ಬೇಡ ಬೇಡ ಬೇಡ, ಅದಕ್ಕಿಂತ ಮೊದಲು ನಾನೇ ಬರ್ತೇನೆ. ನೀವು ಒಳಗೆ ಬಂದ್ರೆ ಅದು ಏನಕ್ಕೆ? ನಾನು ಬಂದಿದ್ದೇನೆ ಹೌದು, ನನ್ನೇ ಇದ್ದಾರೆ.
ವಿಲಕ್ಷಣವಾದಂತಹ ಎಲುಬಿನ ಅಂದರ ನನ್ನ ಮುಂಭಾಗದಲ್ಲಿ ಕಾಣ್ತಾ ಇದೆ. ಹೌದು, ನನಗೆ ರಂಬೆಗೂ ಪ್ರೇತವಾದಿ ಆಯಿತು. ಹೇಗೆ? ಹೌದು, ಅಲ್ಲದೇ ಇದ್ರೆ ಯಾರು, ಎಲ್ಲಿಂದ ಬಂದವರು, ಯಾಕಾಗಿ ಬಂದಿದ್ದಿ? ರಂಬೆಗೆ ಪ್ರೇತವಾದ ಅಲ್ಲ, ಅದಕ್ಕಲ್ಲ. ಪ್ರೇತಕ್ಕೆ ರಂಬೆಯ ವಾದ. ನನ್ನ ಅಷ್ಟಮಕ್ಕೆ ಹಾಕುವ ಬಂದಿದ್ದೀಯ? ಯಾರು ನೀನು? ನಾನು ಯಾರು ಅಂತ ಕೇಳ್ತಾ ಇದ್ದೆ. ಓ ರಂಬೆ, ಮಾರಿ ಬಳಿ ರಂಬೆ ರಂಬೆ ಮಾರಿ ಬಳಿ ರಂಬೆ ಮಾರಿ ಬಳಿ ರಂಬೆ ನಿನಗೆ ಸರಿ ಉಂಟು, ಹೌದು. ಆದ್ರೆ ನನಗೆ ಸ್ವರ ಉಂಟು ಅಂತ ಗೊತ್ತಾಗಬೇಕಲ್ವೇ? ನಿನ್ನ ಸ್ವರದ ಪ್ರದರ್ಶನಕ್ಕೆ ನನ್ನ ಮೇಲೆ ಬೇಕಾಯ್ತು ನಿನಗೆ. ಸದ್ಯಕ್ಕೆ ನನಗಿರುವ ಅವಕಾಶ ಇಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. ನಿನಗೆ ಅವಕಾಶ ಕೊಟ್ಟದ್ದು ಬೇಡ, ಹೋಗಿಲ್ಲಿಲ್ಲ. ನಾನು ಹೋಗಬೇಕು, ಹೋಗುವುದಕ್ಕೆ ಬಂದವ ನಾನು ಖಂಡಿತವಾಗಿಯೂ ಅಲ್ಲ. ಮತ್ತೆ ಯಾಕೆ ಬಂದಿದ್ದಿ? ಯಾರು ನೀನು? ಎಲ್ಲಿಂದ ಬಂದವನು ಅಂತ ಬೇಕಲ್ಲ. ರಂಬೆ, ಯಕಶ್ಚಿತ್ ಪ್ರೇತವೊಂದು ನಿನ್ನದಾದಂತಹ ಅಂತಃಪುರವನ್ನು ಸೇರಿದೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ಏನು ಮಹತ್ವ ಬೇಕಲ್ಲ. ಖಂಡಿತವಾಗಿಯೂ ಅಲ್ಲ. ಬಂದವ ಸಾಮಾನ್ಯ ಎನ್ನುವ ಹಾಗೆ ಭಾವಿಸಬೇಡ. ರುದ್ರಪುರದ ಒಡೆಯನಾದಂತಹ ಶ್ವೇತಕುವರ ನಾನಾಗಿದ್ದೇನೆ. ಎಲುಬಿನ ಹಂದರೆ ಈಗ ಮಾತ್ರ, ಮೊದಲು ರುದ್ರಪುರದ ಅರಸ. ನೀನೇನು ಹೀಗಾದದ್ದು? ನಾ ಆಗುವುದಕ್ಕೆ ಕಾರಣ ಉಂಟು. ಜೀವಾತ್ಮನಾಗಿದ್ದಂತಹ ನಾನು ಪ್ರೇತಾತ್ಮವಾದ ಮೇಲೆ ಈ ರೀತಿ ಆಗಬೇಕಾಯಿತು. ಸರಿ, ನಾನು ಅಂತ ಅಲ್ಲ, ಜೀವಾತ್ಮನಾಗಿದ್ದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪ್ರೇತಾತ್ಮವಾದ ಮೇಲೆ ಹೀಗೆ ಆಗುವುದು. ಮೃಣ್ಮಯ ಶರೀರಿಗಳು ಹಾಗೆ. ಹೌದಂತೆ ಯಮಧರ್ಮರಾಯ ಹೇಳಿ ನನಗೆ ಗೊತ್ತಾಯಿತು. ರಂಬೆ, ನಾ ಬಂದದ್ದೆಲ್ಲಿಂದ ಅಂತ ಕೇಳ್ತಾ ಇದೆಯಲ್ಲ. ಯಮನವರ ತಾರದಿಂದ ಬಂದೆ ನಾನು. ಹೌದು, ನಾನಾಗಿ ಬಂದದ್ದಲ್ಲ. ನನ್ನನ್ನು ಯಮಧರ್ಮರಾಯನೇ ಕಳುಹಿಸಿಕೊಟ್ಟದ್ದು. ಅದು ಕೂಡ ಚಿತ್ರಗುಪ್ತರ ಆಧೀನದಲ್ಲಿ ನನ್ನನ್ನು ಕಳಿಸಿಕೊಟ್ಟದ್ದು. ದೂಡಿ ಬಿಟ್ಟದ್ದಲ್ಲ, ನನ್ನನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿ ಸನ್ಮಾನಿಸಿ ವಿಜೃಂಭಣೆಯಿಂದ ಕಳಿಸಿಕೊಟ್ಟದ್ದು. ನಿನ್ನಗೂ ಸನ್ಮಾನ ಆಯ್ತಲ್ಲ? ಏನು ಸನ್ಮಾನ ಆಗದ ಅಷ್ಟು ಯೋಗ್ಯತೆ ಉಂಟು. ಕಾಣಲಿಕ್ಕೆ ಮಾತ್ರ ಬರುವುದಕ್ಕೆ ಕಾರಣ ಒಂದೇ. ರಂಬೆ, ನಿನ್ನದಾದಂತಹ ತನು ಸುಖವನ್ನು ಈ ರಾತ್ರಿ ನನಗೋಸ್ಕರ ಯಮಧರ್ಮರಾಯ ಪ್ರಸಾದ ರೂಪವಾಗಿಟ್ಟಿದ್ದಾನೆ. ಆದ್ದರಿಂದ ನಿನ್ನದಾದಂತಹ ರೂಪವನ್ನು ಕೊಡು. ಮತ್ತೆ ಬಾಯಿಗೆ ಬಂದದ್ದು ಮಾತಾಡದೆ ಕೈಗೆ ಬಂದದ್ದು ಮಾತಾಡ್ಲಿಕ್ಕೆ ಆಗ್ತದೆ. ನೀನು ಬಾಯಿಗೆ ಬಂದದ್ದನ್ನು ಮಾತಾಡಬಹುದು, ಆದ್ರೆ ಕೇಳುವಳು ಎಲ್ಲಿ ಅಂತ ಬೇಕಲ್ಲ. ನನ್ನ ಬಾಯಿಗೆ ಅಷ್ಟು ಚಂದ ಆಗುತ್ತದಂತೆ ನಿನ್ನ ಕಿವಿಗೆ ಸ್ಪಷ್ಟವಾಗಿ ಕೇಳುವುದಿಲ್ವೇ? ಗೊತ್ತಾಯ್ತು, ನಿನ್ನ ಬಾಯಿಗೆ ಎಲ್ಲವೂ ಚಂದ ಆಗಬಹುದು. ಆದ್ರೆ ಚಂದವಾದದನ್ನು ನೀನು ಆಡಿದ್ದಿದ್ರೆ ನನ್ನ ಕಿವಿಗಳಿಗೂ ಚಂದವಾಗಿ ಕೇಳಬೇಕಾಗಿತ್ತು. ಅದು ನಿನ್ನ ಕಿವಿಯ ಸಮಸ್ಯೆ, ನನ್ನ ಬಾಯಿಯ ಸಮಸ್ಯೆ. ಅಯ್ಯೋ, ಯಾಕೋ ನೀನು ನಿನ್ನ ಸಮಸ್ಯೆಯನ್ನು ನನ್ನ ಮೇಲೆ ತಲೆಯ ಮೇಲೆ ಹೊರಿಸ್ತಾ ಇದ್ದಿ. ಯಾಕೆ? ಅಲ್ಲದೇ ಇದ್ರೆ ತಿರುಪತಿಯಾದಂತಹ ನೀನಿಂದು ಎಲುಬಿನ ಹಂತರವಾಗಿ ನನ್ನ ಮನೆಯನ್ನು ಸೇರಿಕೊಂಡಿದ್ದಿ. ಸತ್ತ ಮೇಲೆ ಒದಗಿದಂತಹ ನಿನ್ನ ದುಸ್ಥಿತಿಯನ್ನು ಕಾಣುವಾಗಲೇ ಗೊತ್ತಾಗುತ್ತದೆ ಎಷ್ಟು ಪಾಪಾತ್ಮನಾಗಿ ನೀನು ಬಂದವನಿದ್ದೀಯೇ ಎನ್ನುವುದಾಗಿ. ನನ್ನ ದೇಹ ಸುಖಬೇಕು, ಮುಚ್ಚುವೆ, ನಡೆಯಲಿಲ್ಲ.
ರಂಬೆ ನಿನಗೇನು ಮರುಳೆ, ನಿನಗೇನು ತಲೆ ಸರಿ ಇಲ್ವಾ? ನಿನ್ನ ತಲೆ ಹಾಳಾಗಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳದವಳು ನೀನೇನು ಅಲ್ಲ. ದೇವತೆಗಳಿಗೆ ಎಷ್ಟು ಸಾಮರ್ಥ್ಯ ಉಂಟು ಅಷ್ಟೇ ಸಾಮರ್ಥ್ಯ ರಂಭಾದಿ ತರುಣಿಯರಿಗೂ ಉಂಟು. ಅಷ್ಟೆಲ್ಲ ಇದ್ದು ಏನೂ ಗೊತ್ತಿಲ್ಲದವರ ರೀತಿಯಲ್ಲಿ ಎಲುಬಿನ ಹಂಗದ ಹೇಗೆ 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 ಅಂತ ಹೇಳ್ತಾ ಇದೆಯಲ್ಲ. ನನಗೆ ಗೊತ್ತುಂಟು ಅಂತ ನಿನಗೆ ಗೊತ್ತಾಯ್ತಾ? ನಾನು ಗೊತ್ತುಂಟಪ್ಪ, ನಾ ಹೋಗುವುದಕ್ಕೆ ಬಂದವಲ್ಲ. ಒಂದು ಎರಡನೇದ್ದು, ನನ್ನನ್ನು ನೀನು ಕಳುಹಿಸುವುದೇ ಹೌದು ಅಂತಾದ್ರೆ ಅದೇ ನಿನ್ನ ಯೋಗ್ಯತೆಯನ್ನು ನೀನು ಕಳ್ಕೊಳ್ತೀನಿ. ಯಾಕೆ? ಯಮಧರ್ಮರಾಯ ಹೇಳಿದಂತಹ ಮಾತು, ಒಂದು ರಾತ್ರಿಯ ಮಟ್ಟಿಗೆ ರಂಬೆಯ ಸುಖ ನಿನಗೆ ಎನ್ನುವ ಹಾಗೆ. ನೀ ಅದನ್ನು ಕೊಡ್ಲಿಲ್ಲ ಅಂತ ಆದ್ರೆ ಯಮಧರ್ಮರಾಯನ ಮಾತನ್ನು ಮೀರಿದ ಹಾಗಾಗುತ್ತದೆ. ಯಮಧರ್ಮರಾಯನ ಮಾತನ್ನು ಮೀರಿದೆ ಅಂತ ಆದ್ರೆ ಪರೋಕ್ಷವಾಗಿ ಕಾಲನಾದಂತಹ ಶಂಕರನ ಮಾತನ್ನು ಮೀರಿದ ಹಾಗಾಗ್ತದೆ. ಆ ಪರಮೇಶ್ವರನನ್ನು ಮೀರಿ ನೀ ಪ್ರಪಂಚದಲ್ಲಿ ಉಳಿಯುವುದುತ್ತೇನೆ. ಆದ್ರಿಂದ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ರಂಬೆ ನಿನಗೆ ನಮ್ಮ ಮರುಳೆ ನಿನಗೆ ಮರುಳೆ ಮರುಳೆ ಜನಪಗೆ
ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚವದನ ಜ್ಞಾನವಂಚಿತನೆ ಮಾಡೋ ಪಂಚವದನ ಜ್ಞಾನವಂಚಿತನೆ ಮಾಡೋ ದೇವರಿದ್ದವನನ್ನು ಮೋಹಿಸುವಿ ನಾನೇ ನಿನ್ನ ದೇವ ಚಂದ್ರವನನ್ನು ಮೋಹಿಸುವಿ ನಾನೇ ನೀ ಹೇಳಬೇಡ ನನ್ನ ಕಾಹುನವನೀರು ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಶಿವನ ಓ ನನ್ನನ್ನೇ ಸೇರ್ಬೇಕು ಅಂತ ನೀನು ಹೇಳು ನನ್ನ ಬಗೆಗೆ ಹೊತ್ತಾಯ್ತು, ಇನ್ನು ಬೆಳಗಾಗುವುದಕ್ಕೆ ಕೆಲವೇ ಹೊತ್ತುಗಳು ಉಳಿದಿವೆ. ಹೊತ್ತಿನ ಚಿಂತೆ ನಿನಗೆ ಬೇಡ. ಆ, ಆಲೋಚನೆಯನ್ನು ಮಾಡದೆ ಮುಂದಡಿ ಇಟ್ಟೆವು ಅಂತಾದ್ರೆ ಆ. ಅದರಿಂದ ಒದಗಬಹುದಾದ ದುರ್ಗತಿಯ ಬಗೆಗೆ ನಾವು ಆಲೋಚಿಸಲೇಬೇಕು. ಯಾಕೆ? ಯಾಕೆ ಗೊತ್ತು? ಆ. ನೀನು ಆಡುತ್ತಾ ಇದ್ದ ಹಾಗೆ ಆ. ನನ್ನ ಚಿತ್ತಬಿತ್ತಿಯಲ್ಲಿ ನಾನು ಆಲೋಚನೆಗೆ ಮಗ್ನನಾಗಿ ಹೋದೆ. ಆ, ಯೋಚಿಸುತ್ತಾ ಇರುವಾಗ ಆ, ನೀನು ನನ್ನನ್ನು ಸೇರಬೇಕು ಅಂತಾದ್ರೆ ಆ. ಕೆಲವಾರು ಉಪಾಯಗಳನ್ನು ಹೇಳಿಕೊಡಬಹುದು ಅಂತ ನಾನು ಅಂದುಕೊಂಡೆ. ನನಗೆ ಹೌದು. ಉಪಾಯ ಹ್ಮ್. ನಾನು ಕಲ್ತದ್ದಕ್ಕೆ ಕಣ್ಣು ಕೈ ಕಾಲಿಲ್ಲ, ಇನ್ನು ನೀನು ನನಗೆ ಕಲಿಸುವುದು ಯಾವುದನ್ನಪ್ಪ? ಹೌದು, ಉಂಟೇ ಉಂಟು. ಎಲ್ಲವನ್ನೂ ಕಲಿತು ಮುಗಿದಿದೆ ಅಂತ ಹೇಳುವವರಿಗೆ ಇನ್ನೊಬ್ಬ ಹೊಸತನ್ನು ಮಾಡುವ ಇನ್ನೊಂದು ವಾಕ್ಯ ಉಂಟು ಅಂತ ಅನಿಸ್ತದೆ. ನಾನು ಎಲ್ಲವನ್ನೂ ಕಲ್ತಿದ್ದೇನೆ ಅಂತ ಹೇಳಿದ್ದಲ್ಲ, ಬೇಡದ್ದನ್ನೆಲ್ಲ ಕಲ್ತಿದ್ದೇನೆ ಅಂತ ಹೇಳಿ. ಹಾಗೆ ಕಣ್ಣು ಕೈ ಕಾಲಿಲ್ಲ ಹೌದು. ಅಂತ ಬಾಯಿ ಉಂಟಲ್ಲ, ಅದಲ್ಲ. ಹಾ. ಯಾವುದೇ ದೈಹಿಕವಾದ ಸುಖವನ್ನು ಪಡೆಯಬೇಕು ಅಂತಾದ್ರೆ ಎಲುಬಿನ ಹಂದರಕ್ಕೆ ಸಾಧ್ಯವುಂಟೇ ಹೇಳು? ಸಾಧ್ಯ ಇಲ್ವಾ? ಪಂಚಭೌತಿಕವಾದ ದೇಹವನ್ನು ಹೊಂದಿದವನಿಗೆ ಮಾತ್ರ ಸುಖದ ವಿಚಾರಗಳು ಅರಿವಾಗುತ್ತಾ ಬರುತ್ತದೆ. ನಿನಗೆ ಅದನ್ನು ವಿಮರ್ಶೆ ಮಾಡಲಿಕ್ಕೆ ನಾನು ವ್ಯಕ್ತಿ ನಿನಗೆ ಸಿಕ್ಕಿದ್ದು, ಅದನ್ನು ವಿಮರ್ಶೆ ಮಾಡಲಿಕ್ಕೆ ಯಮ, ಅದು ನಾವಲ್ಲ. ನಿಲ್ಲು. ಈಗ ಅವ ಆಡ್ತಾನೆ ಅಂತಾನೆ, ಅಷ್ಟದಿಕ್ಪತಿಗೆ ಒಬ್ಬರಾದ ಒಂದು ಮಾತನ್ನು ಆಡ್ತಾನೆ ಅಂತಾದ್ರೆ ಅದರ ಒಳಗೆ ಅನೇಕವಾದ ವಿಚಾರಗಳು ಅಡಕವಾಗಿರ್ತದೆ ಎನ್ನುವುದನ್ನು ನೀವು ಯಾಕೆ ಮರೀತಿ ಹೇಳಿ? ಅದನ್ನು ಮತ್ತೆ ನಾವು ಆಲೋಚನೆ ಮಾಡುವ. ನೋಡುವ ಸುಖಕ್ಕೆ ಕಣ್ಣು ಬೇಕು, ಮೂಸುವ ಸುಖಕ್ಕೆ ಮೂಗು ಬೇಕು, ರುಚಿಯನ್ನು ನೋಡುವುದಕ್ಕೆ ನಾಲಿಗೆ ಬೇಕು, ಸ್ಪರ್ಶ ಸುಖಕ್ಕೆ ಬೇಕಾದ ಚರ್ಮ ಬೇಕು. ಇಷ್ಟೆಲ್ಲವೂ ಯಾವುದೂ ನಿನ್ನ ದೇಹದಲ್ಲಿ ಇಲ್ಲದೆ ಕೇವಲ ಎಲುಬನ್ನು ನೀವು ಹೊತ್ತುಕೊಂಡು ಬಂದಿದ್ದೀವಿ. ಯಾವ ಸುಖ ಸಿಕ್ಕಿದ್ದು ಹೇಳು ನಿನಗೆ? ಹೌದಾ? ಹಾಗಾದ್ರೆ ಸುಖ ಸಿಗುವುದಿಲ್ಲ. ಬೇಕು ಅಂತಾದ್ರೆ ನಿನಗೆ ಪಂಚಭೌತಿಕವಾದ ದೇಹ ಎನ್ನುವುದು ಬರಬೇಕು. ಈಗ ಪಂಚಭೌತಿಕವಾದ ದೇಹ ಬರಬೇಕು ಅಂತಾದ್ರೆ ಎಲ್ಲಿಗೆ ಹುಡುಕುತ್ತಾ ಹೋಗುದೀಗ? ಹೆಚ್ಚು ಹುಡುಕಾಟ ಮಾಡಬೇಕು ಅಂತ ಇಲ್ಲ. ಮತ್ತೆ ಪಂಚವದನದಿಂದ ಶೋಭಿಸುವಂತಹ ಶಂಕರನ ಬಗೆಗೆ ನಿನಗೆ ಗೊತ್ತು ತಾನೆ? ಪಂಚವದನ, ಹೌದು. ಪರಮೇಶ್ವರ ಸೃಷ್ಟಿಯ ತತ್ವವನ್ನು ಬೋಧಿಸುವುದಕ್ಕೆ ಇರಬಹುದಾದ ಸದ್ಯೋಜಾತ ಎನ್ನುವಂತಹ ಒಂದು ಮುಖ, ಇನ್ನೊಂದು ಕಡೆಯಲ್ಲಿ ಶಾಂತಿಯನ್ನು ಸಾತ್ವಿಕತೆಯನ್ನು ಪ್ರತಿಪಾದಿಸುವುದಕ್ಕೆ ಇರುವಂತಹ ಮುಖವೇ ವಾಮದೇವ. ಹಾಗೆ ದಂಡನೆಗೆ ಅರ್ಹವಾದ ಮುಖವನ್ನು ಹೊಂದಿರುವಂತಹ ಅಘೋರ ಎನ್ನುವಂತಹ ಇನ್ನೊಂದು ಮುಖ, ತತ್ಪುರುಷ ಎನ್ನುವಂತಹ ಮುಖದಲ್ಲಿ ಏಕತೆಯನ್ನು ಪ್ರತಿಪಾದಿಸುವುದಕ್ಕೆ ಇರುವಂತಹ ಯೋಗಿ ತತ್ವವನ್ನು ಬೋಧಿಸುವುದಕ್ಕೆ ಇರುವಂತಹ ಒಂದು ಮುಖ. ಆದ್ರೆ ಹಾಗೆಯೇ ಶಿವನ ಇನ್ನೊಂದು ಮುಖ ಶೈವ ತತ್ವವನ್ನು ಪೂರ್ಣವಾದ ಪ್ರತಿಪಾದನೆಯನ್ನು ಈಶಾನ ಎನ್ನುವ ಮುಖ ಮಾಡುತ್ತದೆ. ಇಂತಹ ಪಂಚಮುಖವನ್ನು ಹೊಂದಿದಂತಹ ಶಿವನಾಮ ಸ್ಮರಣೆಯನ್ನು ಪಂಚಕೋಟಿಯ ಸಂಖ್ಯೆಯಲ್ಲಿ ನೀ ಮಾಡಿದೆ ಎಂತಾದರೆ ನನ್ನನ್ನು ಸೇರಿಕೊಳ್ಳುವಂತಹ ದೇಹ ನಿನ್ನ ಒದಗಿದೆ. ನೀನೀಗ ಅವರ 5 ಹೆಸರು ಹೇಳಲಿಕ್ಕೆ ಇಷ್ಟು ಹೊತ್ತು ತಗೊಂಡು ಪುಣ್ಯಾತಿಗಿದ್ದಿ. ಇನ್ನು 5 ಕೋಟಿ ಸಲ ನಾನು ಪಠಿಸುವಾಗ ನಾಳೆ ಬೆಳಿಗ್ಗೆ ಅಲ್ಲ, ಇದು ಈ ದಿನಗಂಟದಲ್ಲಿ ಆಗುವ ವಿಷಯವೇ. ನೀನು ಅಷ್ಟು ಹೆಸರನ್ನು ಹೇಳುತ್ತಾ ಕಾಲ ಕಲಿಯಬೇಡ. ಅದು ನಿನ್ನ ನಾಲಿಗೆಗೆ ಬರ್ಲಿಕ್ಕೂ ಇಲ್ಲ, ಮತ್ತೆ ಬಂದ್ರು ಮಸ್ತಕದಲ್ಲಿ ಉಳಿಲಿಕ್ಕೂ ಇಲ್ಲ. ಉಳಿಬೇಕು ಅಂತಾದ್ರೆ ಶಿವನಾಮ ಸ್ಮರಣೆಯಲ್ಲಿ ಒಂದಾದಂತಹ ಓಂ ನಮಃ ಶಿವಾಯ ಪಂಚಾಕ್ಷರಿ. ಈ ಪಂಚಾಕ್ಷರಿಯ ಮಂತ್ರವನ್ನು ಪಂಚಕೋಟಿಯ ಸಂಖ್ಯೆಯಲ್ಲಿ ನೀ ಪಠಿಸಿದೆ ಅಂತಾದ್ರೆ ಇನ್ನು ಈ ಸ್ಥಿತಿ ದೂರವಾಗುತ್ತದೆ. ನನ್ನನ್ನು ಸೇರುವುದಕ್ಕೆ ಒಂದು ಸರಿಯಾದ ವ್ಯವಸ್ಥೆಯಾಗ್ತದೆ.
ಹುಟ್ಟಿನಿಂದ ಒಂದು ಗಣಹೋಮಕ್ಕೆ ಹೋಗಿ ಗೊತ್ತಿಲ್ಲ ನನಗೆ. ಇನ್ನು ಪಂಚಾಕ್ಷರಿ ಮಂತ್ರ ಹೇಳುವುದು ಯಾವ ನಾಲಿಗೆ? ನಾನು ಹೇಳಿಕೊಡ್ತೇನೆ. ಹೇಳಿಕೊಡ್ತೀಯ? ಹೌದು. ನಿನ್ನ ತಪ್ಪನ್ನು ತಿದ್ದಲಿಕ್ಕೆ ನಾನಿಲ್ವಾ? ಆಯ್ತಪ್ಪ, ನನ್ನ ತಪ್ಪನ್ನು ತಿದ್ದಿಯೇ ನೀನು ತಪ್ಪು ಮಾಡು. ಹೌದಾ? ಮಾಡಬೇಕು ಅಂತ ಆದ್ರೆ ಹಾ. ಪದ್ಮಾಸನ ಬಳಿ. ಪದ್ಮಾಸನ ಯಾವಾಗ? ಪದ್ಮಾಸನ. ಪದ್ಮಾಸನ ಅಂದ್ರೆ ಪದ್ಮ ಕೂತಾಗೆ ಕೂತ್ಕೊಳ್ಳಿ. ಎಡಗಾಲಿನ ಮೇಲೆ ಬಲಗಾಲನ್ನು ಇಟ್ಟು ಪದ್ಮದ ಆಕಾರದಲ್ಲಿ ಕೂತ್ಕೊಳ್ಬೇಕು. ಅಯ್ಯೋ, ನನಗೆ ಒಂದೇ ಆಸನ ಗೊತ್ತಿಲ್ಲ, ಅದು ನನಗೆ ಬಹಳ ಉಪಯೋಗಕರವಾದಂತಹ ಆಸನ. ಆಯ್ತಾ? ಇದು ಬಿಟ್ಟರೆ ಬೇರೆ ಆಸನ ನನಗೆ ಹೀಗೆ ಕೂತ್ಕೊಳ್ಳುವುದಿಲ್ಲ. ದೇಹ ಖಂಡನೆ ಮಾಡ್ಲಿಕ್ಕೆ ಆಗುದಿಲ್ವೇ? ಖಂಡನೆ ಇಲ್ಲದಿದ್ರೆ ನಿಮ್ಗೆ ಯಾವ ಪ್ರತಿಫಲ ಸಿಗುವುದಿಲ್ಲ. ನಾನು ಬೇಕಾ ಬೇಡವಾ ಹೇಳು? ಅಯ್ಯೋ, ನೀನು ಬೇಕು ಅಂತ ಅಲ್ವಾ ನಾನು? ನಾನು ಬೇಕು ಅಂತ ಗೊತ್ತಾ? ಅಯ್ಯೋ, ಹೌದಾ? ಮೊದಲಾದ್ರೆ ಕಾಲು ಬರ್ತಾ ಇತ್ತು, ಈಗ ಬರುವುದಿಲ್ಲ. ನಿನ್ನ ದೇಹದ ಮೇಲೆ ನಿನಗೆ ಹಿಡಿದ್ರೆ ದೇಹದ ಮೇಲೆ ಹಿಡಿತಿರುವುದು ಎಲ್ಲಿಗೆ? ಒಂದು ಕಾಲು ಎಳೆಯುವಾಗಲೇ ಇಷ್ಟು ಕಷ್ಟ ಆಗ್ತದೆ. ಬೇಡ, ಅದಷ್ಟೇ ಸಾಕು. ಅಷ್ಟೇ ಹೇಳ್ಕೊಡ್ತೇನೆ. ಕಣ್ಣು ಮುಚ್ಚು. ಕಣ್ಣು ಮುಚ್ಚು. ನನ್ನನ್ನು ಕಣ್ಣು ಮುಚ್ಚುವುದಕ್ಕೆ ಹೇಳಿ ಓಡುವ ಅಂತಲ್ಲ ಕಳ್ಳಿ. ನಾನು ರಮ್ಮೆ ಹೌದಾ? ನೀನು ರಮ್ಮೆ ಅಂತ ನನಗೆ ಗೊತ್ತುಂಟು. ದೇಹ ಚಿನ್ಮಯ ಸ್ವರೂಪ ಅಂತ ಗೊತ್ತುಂಟಾ? ಗೊತ್ತುಂಟು. ಸುಳ್ಳಾಡುವುದಿಲ್ಲ ಅಂತ ದೇವತೆಗಳ ಬಗ್ಗೆ ಗೊತ್ತುಂಟಾ? ಗೊತ್ತುಂಟು. ಹೌದು ಅಂತಾದ್ರೆ ನಾನು ಸುಳ್ಳು ಹೇಳಿದೆ. ಅಲ್ಲ, ನೀ ಸುಳ್ಳು ಹೇಳಲಿಕ್ಕಿಲ್ಲ ಎನ್ನುವ ವಿಶ್ವಾಸ ನನಗುಂಟು. ನಂಬಿಕೆ ಜೀವನ ಅಲ್ವೇನೋ? ಹೌದು, ಆದ್ರೆ ಎಲುಬಿನ ಹಂದರ ನೋಡಿ ಇದೆಲ್ಲ ಒಂದು ಸುಳ್ಳು ಬಿಡುವ ಅಂತ ಹಾಗೇನಿಲ್ಲ. ಹಾಗೆ ಕಣ್ಣು ಮುಚ್ಚು. ಹಾ. ಕೈಯನ್ನು ನಮಿಸಿ ಕುಳಿತು. ಕೈಯನ್ನು ನಮಸ್ಕಾರ. ಅದೆಂತದ್ದು? ಅಲ್ಲಿದ್ದವರಲ್ಲಿ ಇಲ್ಲಿದ್ದವನು ಇಲ್ಲೇ ಇರ್ತೀನಿ. ನಮಸ್ಕಾರ. ದೇವರಿಗೆ ಹೇಗೋ ನಮಸ್ಕಾರ ಮಾಡುದು? ದೇವರಿಗೆ ಹೀಗ ನೀನ್ ನೃಪತಿ ಅಂತ ಹೇಳ್ತಿ, ಯಾವುದು ಗೊತ್ತಿಲ್ಲ ನೀನು. ಅದನ್ನು ಮೊದಲು ಸರಿಯಾಗಿ ಸ್ಪಷ್ಟವಾಗಿ ಹೇಳು. ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಹೀಗೆ ಮಾಡುದು. ದೇವರಿಗೆ ನಮಿಸಿ ಕುಳಿತುಕೊಳ್ಬೇಕು. ಆ ದೇವರಿಗೆ ಅಂತ ಹೇಳಬೇಕಲ್ಲ. ಹೌದು. ಕೂತ್ಕೊಳ್ಳಿ. ನಾನು ಹೇಳ್ತೇನೆ. ಹೇಳು. ಹೇಳ್ತೇನೆ. ಓಂ ನಾಭಿಯಿಂದ ಇಳಿಯುವುದು ಬೇಡ. ಅದು ಎಲುಬಿನ ಹಂದರ ಅಲ್ವಾ? ನಾಭಿಯ ಧ್ವನಿ ಸರಿ ಬರ್ತಾ ಇಲ್ಲ. ನಾಭಿಯಿಂದ ಬೇಕು ಅಂತ ಇಲ್ಲ, ಇಲ್ಲಿ ಭಕ್ತಿ ಇದ್ರೆ ಸಾಕು. ಭಕ್ತಿ ಬೇಕು. ಓಂ ಓಂ ನಮಃ 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 ಶಿವಾಯ ಓಮದ ಕಷಾಯ. ಅನ್ನು ಸರಿ ಮಾಡಲಿಕ್ಕೆ ಸಾಧ್ಯ. ಓಂ ನಮಃ ಶಿವಾಯ ಓಮದ ಕಷಾಯ. ನಾನು ಸಿಕ್ಕುದಿಲ್ಲ. ಹಾ, ಅಲ್ಲ, ನಾನು ಬೇಕು ಅಂತ ಹೇಳುದು ಅಲ್ವೇ? ಮತ್ತೆ ನನ್ನ ನಾಲಿಗೆಯಲ್ಲಿ ಅದೇ ಬರ್ತಾ ಉಂಟು. ನಾನು ಏನು ಮಾಡುವುದು? ಮನಸ್ಸಿನಲ್ಲಿ ದೇವರನ್ನು ಸ್ಮರಣೆ ಮಾಡಿ ನೀನು ಹೇಳು. ಮನಸ್ಸೇ ಇಲ್ಲ, ಎಲುಬಿನ ಹಂದರದಲ್ಲಿ ಮನಸ್ಸೆಯಲ್ಲಿಂದ ತರುವುದು. ಈಗ ನಾನು ಬೇಕು ಅಂತ ನಿನ್ನ ಮನಸ್ಸಲ್ಲಿ ಉಂಟು. ಹೌದು. ಅದು ಉಂಟು ತಾದ್ರೆ ಮನಸ್ಸು ಉಂಟು ತಾಯಿ. ಓಂ ಒಬ್ಬ ಸಿಗ್ತಾನೆ ಅಂತ ಇಷ್ಟು ಕಷ್ಟಪಡಿಸಬಾರ್ದು. ಮತ್ತೇನು ಮಾಡುದು? ನಮ್ಮ ಕೆಲಸ ಆಗಬೇಕಲ್ಲ. ಓಂ ಓಂ ನಮಃ ನಮಃ ಶಿವಾಯ ಶಿವಾಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. जय जय राम जय जय राम जय जय राम जय जय राम जय जय राम